ಪುದೀನಾದಲ್ಲಿ 25 ಬಗೆಗಳು ಇದ್ದು ಭಾರತ ಅತಿ ಹೆಚ್ಚು ಪುದೀನಾ ಬೆಳೆಯುತ್ತದಾದರೂ ಮೊರಾಕೊ ಅತಿ ಹೆಚ್ಚು ಪೆಪ್ಪರ್ಮೆಂಟ್ ಬೆಳೆಯುವ ದೇಶವಾಗಿದೆ. ಪುದೀನಾದ 25 ಬಗೆಗಳಲ್ಲಿ ಪೆಪ್ಪರ್ಮೆಂಟ್ ವಿಶೇಷ. ಪ್ರಪಂಚದಲ್ಲಿ ಒಟ್ಟು 51,081 ಟನ್ ಪೆಪ್ಪರ್ಮೆಂಟ್ ಅನ್ನು ಬೆಳೆಯುವರು. ಅದರಲ್ಲಿ 80% ಹೆಚ್ಚು ಮೊರಾಕೊ ದೇಶದಲ್ಲಿ ಬೆಳೆಯುತ್ತದೆ. ಮೊರಾಕೊ 42,898 ಟನ್, ಅರ್ಜೆಂಟೈನಾ 6,917 ಟನ್, ಮೆಕ್ಸಿಕೋ 1,173 ಟನ್ ಪುದೀನಾ ಬೆಳೆಯುವ ಮೊದಲ ಸ್ಥಾನದ ದೇಶಗಳು. ಒಟ್ಟು ಎಲ್ಲ ಪುದೀನಾ ಬೆಳೆ ಎಣ್ಣೆ ಉತ್ಪಾದನೆ ಮತ್ತು ರಫ್ತಿನಲ್ಲಿ ಭಾರತ, ಚೀನಾ, ಬ್ರೆಜಿಲ್ ಮೊದಲ 3 ಸ್ಥಾನಗಳಲ್ಲಿ ಇದೆ. ಇತರ ಪ್ರಮುಖ ಪುದೀನಾ ದೇಶಗಳು ಎಂದರೆ USA, ಥೈಲ್ಯಾಂಡ್, ವಿಯೆಟ್ನಾಂ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ. ನಿಮ್ಮ ಮನೆ ಅಥವಾ ಕಟ್ಟಡದ ವಿದ್ಯುತ್ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ. ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಸೋಲಾರ್ ಆನ್ ಗ್ರಿಡ್ ಮತ್ತು ಹೈಬ್ರಿಡ್ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್. ಈಗ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ ಅನ್ನು ನಿಮ್ಮ ಮನೆಯ ಚಾವಣಿಯ ಮೇಲೆ ಅಳವಡಿಸಿದಾಗ ನಿಮಗೆ ಬೇಕಾದ ವಿದ್ಯುತ್ ಅನ್ನು ನೀವೇ ಉತ್ಪಾದಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪೂರ್ತಿ ಉಳಿತಾಯ ಮಾಡಬಹುದು. ಜೊತೆಗೆ ಕೇಂದ್ರ ಸರ್ಕಾರದ 78,000 ಸಹಾಯಧನವನ್ನು ಕೂಡ ಪಡೆಯಬಹುದು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ಹಿಟ್ ಪಂಪ್, ಗ್ಯಾಸ್ ಗೀಸರ್ ಅಳವಡಿಸಿ ದಿನದ 24 ಗಂಟೆ ಬಿಸಿ ನೀರು ಪಡೆಯಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದ ಕರಾವಳಿ ಕರ್ನಾಟಕದ ಮುಂಚೂಣಿ ಸಂಸ್ಥೆಯಾಗಿದೆ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ ಬಿಲ್ಡಿಂಗ್, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರಸ್ತೆ, ಮಂಗಳೂರು.